ರಾಮಮನೋಹರ ರೈ ಅವರ ನೇತೃತ್ವದಲ್ಲಿ ಇವತ್ತು ರಥಸಮರ್ಪಣೆ ಬೀರಿಯ ಸಿದ್ಧಿವಿನಾಯಕ ಮಂದಿರ ದೇವರನ್ನು ಪ್ರಾರ್ಥನೆ ಮಾಡಿ ಇಲ್ಲಿಂದ ರಥ ಸಾಂಗವಾಗಿ ತಾಯಿಯ ಕ್ಷೇತ್ರವಾದ ತಲಪಾಡಿ ದುರ್ಗಪರಮೇಶ್ವರಿ ದೇವಸ್ಥಾನದ ಕ್ಷೇತ್ರಕ್ಕೆ ಸಾಂಗವಾಗಿ ತಲುಪಬೇಕು. ಮುಂದೆ ವಿಜೃಂಭಣೆಯಿಂದ ನಡೆಯುವಂಥ ಜಾತ್ರೆಯಲ್ಲಿ ತಾಯಿ ವಿರಾಜಮಾನಳಾಗಿ ಆ ರಥೋತ್ಸವ ಕೂಡ ಎಲ್ಲ ರೀತಿಯಿಂದಲೂ ಒಳ್ಳೆಯ ರೀತಿಯಲ್ಲಿ ನಡೀಬೇಕಂತೇಳಿ ಶ್ರೀ ಸಿದ್ಧಿವಿನಾಯಕ ದೇವರಲ್ಲಿ ಪ್ರಾರ್ಥನೆ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಸಿದ್ಧಿವಿನಾಯಕ ಸ್ವಾಮಿ ವಿಗ್ರಹ ಮನಸ್ಸು ಅಭೀಷ್ಟ ಪ್ರಾರ್ಥನಾ ಕರ್ಮ ಕರಿಷ್ಯೆ. ಋಣ ಅನುಬಂಧ ರೂಪೇಣ ಪಶು ಪತ್ನಿ ಸೂತ ಆಲಯ. ಹಾಗೆ ಹೇಳಿದರೆ ಋಣ ಇದ್ದರೆ ಮಾತ್ರ ಭಗವಂತ ಈಗ ಜನ್ಮದಲ್ಲಿ ನಮ್ಮಿಂದ ಪುಣ್ಯ ಕಾರ್ಯಗಳನ್ನು ಮಾಡಿಸುತ್ತಾರೆ. ಪೂರ್ವ ಜನ್ಮಾರ್ಥಂ ಕರ್ಮಂ ಶುಭಂ ವಾ ಇತಿ ವಾ ಶುಭಂ ತಸ್ಯ ಭಕ್ತಿ ಸೂಚಿಯಂತಿ ಇಹ ಜನ್ಮ. ಪೂರ್ವ ಜನ್ಮದಲ್ಲಿ ಮಾಡಿದಂತಹ ಸುಕೃತದ ಫಲ ಅದೇ ರೀತಿಯಾಗಿ ದುಷ್ಕೃತದ ಫಲವಾಗಿ ಇಹ ಜನ್ಮದಲ್ಲಿ ಭಗವಂತ ನಮಗೆ ಋಣ ಹಂತವನ್ನು ಕೊಡ್ತಾನಂತೆ. ನಾ ಹಂ ಕರ್ತ ಹರಿಕರ್ತ, ನಾವು ಮಾಡ್ತೇವೆ ನಾನು ಮಾಡ್ತೇವೆ ಅಂತೇವೆ, ನಮ್ಮಿಂದ ಭಗವಂತ ಸಿದ್ಧಿವಿನಾಯಕ ಸ್ವಾಮಿ ಭಕ್ತಿಯನ್ನು ಪ್ರಧಾನವಾಗಿ ಚೌತಿ ತಿಥಿಯ ಸಾಯಂಕಾಲದ ಹೊತ್ತಲ್ಲಿ ರಾಷ್ಟ್ರದಲ್ಲಿ ಆ ಒಂದು ವಿಶೇಷವಾದಂತಹ ಬ್ರಹ್ಮರಥವನ್ನು ಯಜಮಾನರ ಮುಖಾಂತರ ಅದೇ ರೀತಿಯಾಗಿ ಸಮಸ್ತ ಭಕ್ತರ ಸಹಾಯದಿಂದ ನಿರ್ಮಾಣ ಮಾಡಿ ಆ ಬ್ರಹ್ಮರಥವನ್ನು ಈ ಸಿದ್ಧಿವಿನಾಯಕ ಕ್ಷೇತ್ರದಿಂದ ರಥಯಾತ್ರೆಯನ್ನು ತಾಯಿಗೆ ಅರ್ಪಣೆ ಅದೇ ರೀತಿಯಾಗಿ ಯಾತ್ರೆ ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಇಲ್ಲಿ ರಕ್ಷಣೆಯನ್ನು ಕೊಡುವಂತಹ ವ್ಯಕ್ತಿ ಆ ವಿಘ್ನವಿನಾಶಕ ಅಂತ. ಯಾಕಂತ ಹೇಳಿದರೆ ನಾವು ಏನು ಮಾಡೋದಿದ್ದರೂ ಕೂಡ ಮಹಾಗಣಪತಿಯನ್ನು ನೆನೆಸ್ಕೊಳ್ತೀವಿ. ಯಾಕಂದರೆ ವಿಘ್ನಕೃತ ವಿಘ್ನವನ್ನು ಕೊಡುವವನನ್ನೇ ವಿಘ್ನವನ್ನು ನಿವಾರಣೆ ಮಾಡಬಹುದು. ಅದೇ ರೀತಿಯಾಗಿ ಹೋಗುವಂತಹ ಯಾತ್ರೆ ರಕ್ಷಣೆಯನ್ನು ಕೊಟ್ಟು ಅದೇ ರೀತಿಯಲ್ಲಿ ಆ ನಿರ್ಮಾಣ ಯಾರ್ಯಾರು ಸಹಾಯ ಮಾಡಿದಾಗ ಆ ಕುಟುಂಬಕ್ಕೂ ಅದೇ ರೀತಿಯಾಗಿ ಮಕ್ಕಳಿಗೆ ಬಂದು ಬರ್ತಕ್ಕಂತಹ ವಿಘ್ನದೋಷಗಳನ್ನೆಲ್ಲ ಆ ಸಿದ್ಧಿವಿನಾಯಕ ಸ್ವಾಮಿ ಅದೇ ರೀತಿಯಾಗಿ ಈ ಒಂದು ಪುಣ್ಯ ಕೆಲಸದಲ್ಲಿ ಪುಣ್ಯ ಕಾರ್ಯದಲ್ಲಿ ಯಾರ್ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸ್ತಾರೆ ಅವರಿಗೂ ಅವರ ಮತ್ತು ಈ ಪ್ರದೇಶದ ಜನರಿಗೆ ಎಲ್ಲ ಜನರ ಕುಟುಂಬಗಳ ಸಮರ್ಥರ ಸಮಸ್ಯೆಯನ್ನು ದೂರ ಮಾಡಿ ಇಷ್ಟಾರ್ಥವನ್ನು ಒದಗಿಸಿಕೊಟ್ಟು ಆ ಮಹಾತಾಯಿ ಅಂತ ನಾವೆಲ್ಲ ಸೇರಿಕೊಂಡು ರಕ್ತಂ ಲಂಬೋದರಂ ಶೋರ್ಪಖಂಡಂ ರಕ್ತಸುವಾಸುದಂ ರಕ್ತಗಂಧಾನಲಿಪ್ತಾಂಗಂ ರಕ್ತಪುಷ್ಪೇ ಸುಬೋಧಿತಂ ಸಿದ್ಧಿವಿನಾಯಕ ಸ್ವಾಮಿನ್ಯೇ ನಮಃ. ಮನಸ್ಸು ಅಭೀಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ನೂತನ ಶೋಭಾಯಾತ್ರೆಯ ಕಾರ್ಯಕ್ರಮವು ಕುರಿತಾಂಗವಾಗಿ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿಕೊಂಡಿದೆ. ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕರ ನಿಶ್ಚಿತ ಗಣೇಶ್ ಭಟ್ಟೆಯ ನಿರ್ಮಿಸಿಕೊಂಡಿದ್ದ ಸಾರು ದೀಪ ಅರ್ಮದ ಈ ಕಾರ್ಯಕ್ರಮದ ಚಾಲನೆ ಕೊಡಲು ಅಂಜನೆ ವೇದಿಕೆಗಳಿಂದ ಮಾತ್ರ ಅಭ್ಯರ್ಥಿಗಳು ಆ ಒಟ್ಟಿಗೆ ಕೈಗೊಳ್ಳುವವರು ಮಾಡಿದ ರೀತಿಯಲ್ಲಿ
ಇಲ್ಲಿ ಸ್ವಾಗತವನ್ನು ಪರಿಚಯ ಮಂಟಪದ ಮೇಲೆ ಸಮಿತಿಯ ಕಾರ್ಯದರ್ಶಿಯನ್ನು ಶ್ರೀಯುತ ವಸಂತ ದೇವಾಡಿಗ ತಲಪಾಡಿ. ಕೋಟೇಶ್ವರದಿಂದ ಹೊರಟಂತಹ ಬ್ರಹ್ಮರಥವು ಈಗಾಗಲೇ ಕೋಟೆಕಾಡು ಶ್ರೀ ಗಣೇಶ ಮಂದಿರದ ಬಳಿ ಬಂದಿರುತ್ತದೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಬ್ರಹ್ಮರಥದ ವೈಭವದ ಶೋಭಾಯಾತ್ರೆಯ ಉದ್ಘಾಟನಾ ಸಮಾರಂಭವನ್ನು ನಾವಿಲ್ಲಿ ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ಗಣ್ಯ ಅತಿಥಿಗಳು ದೀಪವನ್ನು ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತಿರುವಂತಹ ಗಣೇಶ್ ಭಟ್ ಪ್ರಧಾನ ಅರ್ಚಕರು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ತಲಪಾಡಿ ಇವರಿಗೆ ನಮ್ಮ ಬ್ರಹ್ಮರಥ ಸಮಿತಿಯ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಸಮಾರಂಭದಲ್ಲಿ ಉಪಸ್ಥಿತಿರುವಂತಹ ಉದ್ಯಾವರ ಮಾಡ ಶ್ರೀ ಅರಸು ಮನೀಶ್ನಾಳ್ ದೇವಸ್ಥಾನ ಇದರ ಮಾಜಿ ಆಡಳಿತ ಮುಖ್ಯಸ್ಥರಾದ ಡಾಕ್ಟರ್ ಜಯಪಾಲ್ ಶೆಟ್ಟಿ ಅವರಿಗೆ ಕೂಡ ನಮ್ಮ ಬ್ರಹ್ಮರಥ ನಿರ್ಮಾಣ ಸಮಿತಿಯ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಉಪಸ್ಥಿತಿರುವಂತಹ ಶ್ರೀ ಕೊಂಡಾಣ ಕುಣಿಕಾಮುಂಡಿ ಬಂಟಮುಂಡತ್ತಾಯ ದೇವಸ್ಥಾನ ಇದರ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಶ್ರೀ ಕೃಷ್ಣಶೆಟ್ಟಿ ತಾಮರ್ ಅವರು ಕೂಡ ಇದ್ದಾರೆ, ಅವರಿಗೆ ಕೂಡ ಸ್ವಾಗತ. ಅದೇ ರೀತಿ ಶ್ರೀ ಕ್ಷೇತ್ರ ಕೊಂಡಾಣದ ಗುರಿಕಾರರು ಶ್ರೀ ಮುತ್ತಣ್ಣ ಶೆಟ್ಟಿ ಕೆಳಗಿನ ಕೋಟೆಗಾರ ಗುಟ್ಟು ಅವರು ಕೂಡ ಇವರ ಸಮಾರಂಭದಲ್ಲಿ ಉಪಸ್ಥಿತರಿದ್ದಾರೆ, ಅವರಿಗೆ ಕೂಡ ನಮ್ಮ ಬ್ರಹ್ಮರಥ ನಿರ್ಮಾಣ ಸಮಿತಿಯ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಈ ಸಂದರ್ಭದಲ್ಲಿ ಉಪಸ್ಥಿತಿರುವಂತಹ ಮತ್ತೊಬ್ಬರ ಅತಿಥಿ ಕೋಟೆಗಾರರು ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ ಬೀವಿ ಇದರ ಅಧ್ಯಕ್ಷರಾದ ಶ್ರೀ ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಗಾರ ಗುಟ್ಟು ಅವರಿಗೆ ಕೂಡ ಬ್ರಹ್ಮರಥ ನಿರ್ಮಾಣ ಸಮಿತಿಯ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಕೋಟೆಗಾರ ಪಟ್ಟಣ ಪಂಚಾಯತ್ನ ಕೌನ್ಸಿಲರ್ ಆದಂತಹ ಶ್ರೀ ರಾಘವ್ ಭಟ್ಟಿ ಅವರು ಕೂಡ ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿದ್ದಾರೆ, ಅವರಿಗೆ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತಿರುವಂತಹ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಬೀದಿ ಕೋಟೆಗಾರ ಇದರ ಅಧ್ಯಕ್ಷರಾದ ನಾರಾಯಣ BN ಅವರಿಗೆ ಕೂಡ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಇನ್ನಾಗಿತ್ತು ಪ್ರಭಾಕರ್ ಶೆಟ್ಟಿ ಕೂಡ ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿದ್ದಾರೆ, ಅವರಿಗೆ ಕೂಡ ಅವರು ನಿರ್ದೇಶಕರಾಗಿದ್ದು ಅವರಿಗೆ ಕೂಡ ನಮ್ಮ ಬ್ರಹ್ಮರಥ ನಿರ್ಮಾಣ ಸಮಿತಿಯ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿದಂತ ಎಲ್ಲ ಭಕ್ತರಿಗೆ ಕೂಡ ನಮ್ಮ ಬ್ರಹ್ಮರಥ ನಿರ್ಮಾಣ ಸಮಿತಿಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮಸ್ಕಾರ. ಇದು ತೂತು ಲೆಕ್ಕನೆ ಕೊಡಿ ಮಾಡಿಕೊಂಡಾಗ ನಮ್ಮ ಶೋಭಯಾತ್ರೆ ಮಾಡುವ, ಅದೇ ರೀತಿ ಇನ್ನಿತರ ಕೆಲವು ಕೂಡ ಆಯುಧವೆಲ್ಲ ಕೊನಾಗ ನಮ್ಮ ಶೋಭಯಾತ್ರೆ ಮಾಡುವ, ಕೆಲವೊಂದು ಹಲವಾರು ರೀತಿಯ ಶೋಭಯಾತ್ರೆ ನಮ್ಮ ಪಾಲ್ಗೊಳ್ಳುವುದಿಲ್ಲ. ಆಂಗ್ಲ ಇನ್ನಿತ ಒಂದು ವಿಶಿಷ್ಟವಾದ ಬಂದಾಗ ನಮ್ಮ ಪೂರ್ವ ಜನ್ಮದ ದಾನ್ಯ ಪುಣ್ಯಂಗೆ ಬರುವುದು ದಯಕೊಂಡಾಗ ಈ ಬ್ರಹ್ಮರಥದ ಒಂದು ಶೋಭಯಾತ್ರೆಗೆ ಪಾಲ್ಗೊಳ್ಳು ಬಂದಾಗ ನಮ್ಮ ಒಂದು ಅತಿಶಯೋಕ್ತಿಯಲ್ಲ ಆ ಒಂದು ಇನ್ನೊಂದು ಪ್ರತಿಯೊಬ್ಬರಿಗೆ ಒಂದು ಪುಣ್ಯದ ಕೆಲಸ ಬಂದುಲೆ ಪ್ರತಿಯೊಂದು ದೇವಸ್ಥಾನ ನಮ್ಮ ತೂಪ ಪ್ರತಿಯೊಂದು ರಥ ನೋಡ್ಕೊಂಡು ವಿಮಾನ ರಥ ನೋಡ್ಕೊಂಡು ಎಲ್ಲಿಯ ರಥ ನೋಡ್ಕೊಂಡು ಅವತ್ತನ ಚಂದ್ರಮಂಡಲ ಅನ್ನೋ ರಥ ಹೋಗ್ಕೊಂಡು ಆಗ ವಿಶೇಷವಾದ ಈ ಬ್ರಹ್ಮರಥ ಒಬ್ಬೇ ಒಂದು ದೇವಸ್ಥಾನಗಳು ಬೇರೆ ಬ್ರಹ್ಮರಥರು ವಿರಾಜಮಾನ ಅವರಿಂದ ಆ ಮೂಲಕ ಬ್ರಹ್ಮರಥದ ವಿರಾಜಮಾನ ಅದು ಒಂದು ಸುತ್ತು ಹೊಯ್ಕೊಂಡ್ರೆ ಆ ರಥೋತ್ಸವ ಮುಗಿ ಅಂಚೆಡ ಹತ್ರ ಅನಾದಿ ಕಾಲದಿಂದ ಕಣ್ಣಗಾದ 500 ವರ್ಷ ತುಂಬುದ ನಮ್ಮ ತಲಪಾಡಿ ದೇವಸ್ಥಾನದ ಬ್ರಹ್ಮರಥ ಶಿಥಿಲವಾಸ್ತಿ ಹತ್ರ ಸಮಾನ ಮನಸ್ಸಿಗೆ ಮುಖ್ಯವಾದ ಅಲ್ಪದ ಅರ್ಚಕರಾಯನ ಗಣೇಶ್ ಭಟ್ರನ ಒಂದು ಚಿಂತನೆಲ್ಲ ನೆಟ್ಟು ಒಂದು ಬ್ರಹ್ಮರಥ ಒಂದು ಹೊಸತ ಆವದು ಮಂತ್ರ ಐತ ಒಟ್ಟಿಗೆ ನಮ್ಮ ತಲಪಾಡಿ ದೊಡ್ಡ ಮನೆ ದಿವಂಗತ ಐತಪ್ರೈ ನಮಗೆ ರಾಮನ್ ರೈತ ಮೆಕ್ಕಲು ರಡ್ಡು ಜನರ ಸೇರಿದ್ದು ಬಾಕಿದ ಸಮಾನ ಮನಸ್ಕರನ್ನು ಪದಂದು ಈ ಒಂದು ಬ್ರಹ್ಮರಥದ ಒಂದು ಸಮಿತಿ ಮತ್ತೊಂದು ಹೊರಡುದೆ ಈ ಬ್ರಹ್ಮರಥನು ಕೋಟೇಶ್ವರದ ಒಂದು ಶಿಲ್ಪಿನ ಮೂಲಕಗಳು ಇನ್ನೇನು ನಮ್ಮ ಇನ್ನಿತ ತಯಾರು ಮಾಡ್ತಿದ್ದು ಇನ್ನಿತ ನಮ್ಮ ಶೋಭಯಾತ್ರೆಗೆ ನಮ್ಮ ತಯಾರಾಗೋದಿಲ್ಲ ಅಂಚೆಡ ಹತ್ರ ಇನ್ನಿತ ಈ ಶೋಭಯಾತ್ರೆಗೆ ಪ್ರತಿಯೊಬ್ಬರಿಲ್ಲ ನಮ್ಮ ಪಾಲ್ಗೊಳ್ಳುವುದಿಲ್ಲ ಈ ನೆತ್ತ ನೆಟ್ಟು ನಂತರ ನೆಟ್ಟು ಒಂದು ಪಾಲ್ಗೊಳ್ಳುವ ಒಂದು ಅವಕಾಶ ದಿಕ್ಕುನ ಮುಖ್ಯವಾದ ಈ ಬ್ರಹ್ಮರಥದ ನಿರ್ಮಾಣ ಸಮಿತಿದ ಅಧ್ಯಕ್ಷರಾದ ರಾಮಮೋಹನ್ ರೈ ಅಂಚನೆ ಗಣೇಶ್ ಭಟ್ರು ಅಂಚನೆ ಪ್ರತಿಯೊಂದು ಕಾರ್ಯಕರ್ತರುಗಳ ಎಂಟು ಕುಂದಿನದು ಎಂಟು ಒಂದು ಅಭಿನಂದನೆಯನ್ನು ಸಲ್ಲಿಸಾವ ಬಂದುಲ ಇನ್ನಿತ ಈ ಕಾರ್ಯಕ್ರಮ ಇತ್ತ ಬ್ರಹ್ಮರಥನ
ನಮ್ಮ ಶೋಭಯಾತ್ರೆಗೆ ಗತಂಪೋರಿಲ್ಲ. ಅದೇ ರೀತಿ ಎಲ್ಲಲ್ಲಿ 10ನೇ ತಾರೀಕಿಗಾಪನ ಈ ಬ್ರಹ್ಮರಥಗೂ ಆಪುನಂಚಿನ ಕಲಶ, ಅವೇ ರೀತಿ ಎಲ್ಲಂಜಾಪನ ಚಂಡಿಕಾಯ ಹೋಮ, ಇನ್ನಿತರ ಕೆಲವೊಂದು ಧಾರ್ಮಿಕ ಕಾರ್ಯಕ್ರಮ ಇಂದೇನು ಪೊರ್ಲುಡೆ ನಡಪಾವುದುಕೋಡು ಒಂದು ಯಾನ ಸಿದ್ಧಿವಿನಾಯಕ ದೇವರೆಲ್ಲ ಅಂಚನೆ ಯಾನ್ ನಮ್ಮೊಂದು ವೈದ್ಯನ ನಮ್ಮೊಂದು ವೈದ್ಯನ ಪ್ರತಿಯೊಂದು ದೈವದೇವರೆಲ್ಲ ಕೈ ಮುಗ್ಗಂದು ಯಾನ್ ಕೇನೊಂದು ಎಂಟೊಂದು ಅವಕಾಶ ಕೊಡ್ನ ಮುಲ್ಪದ ಈ ಸಮಿತಿದ ಪದಾಧಿಕಾರಿಗೆ ಒಂದನೇ ಸಲ್ಲಿಸಲು ಎನ್ನ 2 ಪಾತ್ರದ ಉತ್ಸವ. ಜೈ ಹಿಂದ್. ಸೋಮರು ಡಾಕ್ಟರ್ ದೀಪಕ್ ಶೆಟ್ಟರಿಗೆ ಮಾತ ಅತಿಥಿಯಿಂದ ಯಾವ ಕ್ಷಮಕ್ಕೆ ಬಂದರೆ ಸಮಯದ ಆದಾಯಕ್ಕಿಂದ ಮಾತರಿಗೆ ಪಾತ್ರಕ್ಕೆ ಅವಕಾಶ ಇದೆ. ಇಲ್ಲಿಗೆ ಮಾತರಿಂದ ಸಮಿತಿಗತವಾದ ಉದಲಿಂಗಿನ ಸೊನ್ನೆ ಕಂಡು ಬಂದಿದೆ. ಈ ಕಾರ್ಯಕ್ರಮಕ್ಕೆ ಬರ್ತನಿಂದ ಮಾತ ಅತಿಥಿ ಅಭ್ಯರ್ಥಿಗಳಿಗೆ ಸಮಿತಿದ ಅಧ್ಯಕ್ಷರಾದ ಶ್ರೀಯುತ ರಾಮನವರಾಯಿ ಸ್ಮರಣಿಕೆ ಕೊಟ್ಟು ಗೌರವಿಸಬೇಕು ಎನ್ನುವುದಿಲ್ಲ. ಡಾಕ್ಟರ್ ಜಯಪಾಲ್ ಶೆಟ್ಟಿ ಆಡಳಿತ ಮುಖ್ಯಸ್ಥರು, ಅರಸು ಮಂಜೇಶ್ವರ ದೇವಸ್ಥಾನ ಉದ್ಯಾವರ ಮಾಡ, ಕೃಷ್ಣ ಶೆಟ್ಟಿ ಕಾಮಾರು ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಶ್ರೀಕೊಂಡಾನ ಪುರಿಚಾಮುಂಡಿ ಬಂಟ ಮುಂಡತಯ್ಯ ದೇವಸ್ಥಾನ, ಮುತ್ತಣ್ಣ ಶೆಟ್ಟಿ ಕೆಳಗಿನ ಗೊತ್ತು ಕೋಟೆಗಾರ ಗೊತ್ತು ಗುರಿಕಾಲದ ಕ್ಷೇತ್ರ ಕೊಂಡಾಣ, ಕೃಷ್ಣ ಶೆಟ್ಟಿ ಕೆಳಗಿನ ಗೊತ್ತು ಕೋಟೆಗಾರ ಗೊತ್ತು ಅಧ್ಯಕ್ಷರು ಕೋಟೆಗಾರ ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿಯಮಿತ ಬೀರಿ, ರಾಘವ ಭಟ್ಟಿ ಕೌನ್ಸಿಲರ್ ಕೋಟೆಗಾರ ಪಟ್ಟಣ ಪಂಚಾಯಿತಿ, ಅಂಜನೆ ಶ್ರೀ ನಾರಾಯಣ ಡಿಎನ್ ಅಧ್ಯಕ್ಷರು ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಬೇರೆ ಕೋಟೆಗಾರ. ಮಾತುಗಳ ಸನ್ಮಾನ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸುಲಭ ಅತ್ಯಂತ ಈ ಕಾರ್ಯಕ್ರಮದ ಯಶಸ್ಸು ಬಂದುಕೊಂಡ ಮಾತುಗಳ ಭಕ್ತಮಾಶರಿಗೆ ನೂತನ ಬ್ರಹ್ಮರಥದ ಸಮಿತಿ ಪರವಾಗಿ ಉದಂದಿನ ಸನ್ಮಾನಿಸಲಾಗಿದೆ. ಅಂದಿನ ಈ ಕಾರ್ಯಕ್ರಮದ ಉದ್ಘಾಟನೆಗೆ ಅವಕಾಶ ಬಂದುಕೊಂಡಿನ ಗಣೇಶ ಮಂದಿರ ಬೇರೆ ಬೆಟ್ಟ ಅಧ್ಯಕ್ಷರಿಗೆ ಮುಖ ಮಾದ ಪದಾಧಿಕಾರಿ ನೂತನ ಬ್ರಹ್ಮರಥದ ಸಮಿತಿಯ ಪರವಾಗಿ ಉದಂದಿನ ಸ್ವಾಗತ ಕೊಡಲಿದೆ. ನನ್ನ ಗುಂಪುಗಳು ಬ್ರಹ್ಮರಥದ ಈ ಶೋಭಯಾತ್ರೆದ ಆ ಒಂದು ಸಮಿತಿಗೆ ಕಾರ್ಯಕ್ರಮ ನಡೆಸಬೇಕು ಅಂತ ಅದೇ ವಿನಂತಿ ಮಾಡ್ತೀನಿ. ಗೋವಿಂದ
ನೂತನ ಬ್ರಹ್ಮರಥದ ಶೋಭಾಯಾತ್ರೆ ಈಗಾಗಲೇ ಉಚ್ಚಿಲ ರಾಜ್ಯಮಾರ್ಗವಾಗಿ ಮುಂದೆ ಸಾಗುತ್ತಾ ಇದೆ. ಇವತ್ತು ಬ್ರಹ್ಮರಥದ ಶೋಭಾಯಾತ್ರೆಗೆ ಆಧಾರದ ಸ್ವಾಗತವನ್ನು ಬಯಸುವವರು ಸ್ನೇಹ ಸಂಗಮ ಲಿಂಗೇಶ್ವರ ಯುವಕರಿಂದ ಉಚ್ಚಿಲ, ಅದೇ ರೀತಿ ತಂಪು ಪಾನೀಯದ ವ್ಯವಸ್ಥೆಯನ್ನು ಕೂಡ ಮಾಡಿರುತ್ತಾರೆ. ಇವರಿಗೆ ಬ್ರಹ್ಮರಥ ನಿರ್ಮಾಣ ಸಮಿತಿಯ ಪರವಾಗಿ ತುಂಬುವುದಾದ ಧನ್ಯವಾದವನ್ನು ಗಮನಿಸುತ್ತಾ ಇದ್ದೇವೆ. ತಾಯಿಯು ತಮಗೆ
ವೈಭವದ ಶೋಭಾಯಾತ್ರೆ ಬ್ರಹ್ಮರಥದ ಶೋಭಾಯಾತ್ರೆಗೆ ಶ್ರೀ ಸುಧಾಕರ ಅಲ್ವಾ ಮತ್ತು ಸಹೋದರರು ಸಂತೆಗುತ್ತು ಅದರದ ಈ ಒಂದು ವೈಭವದ ಶೋಭಾಯಾತ್ರೆಗೆ ಆಧಾರದ ಸ್ವಾಗತ ಬಯಸುವವರು ಶ್ರೀ ಸುಧಾಕರ ಅಲ್ವಾ ಮತ್ತು ಸಹೋದರರು ಸಂತೆಗುತ್ತು. ಅದೇ ರೀತಿ ಈ ಒಂದು ಶೋಭಾಯಾತ್ರೆಗೆ ಆಧಾರದ ಸ್ವಾಗತವನ್ನು ಬಯಸುವವರು ತುಮಕೂರು ಸಮರ್ಪಿಸ್ತಾ ಇದ್ದೇನೆ.
ಇದರ ನೂತನ ಬ್ರಹ್ಮರಥ ಶೋಭಾಯಾತ್ರೆಯು ತಲಪಾಡಿ ಟೋಲ್ಗೇಟ್ ಮಾರ್ಗವಾಗಿ ತಲಪಾಡಿ ಲಚ್ಚ ರಸ್ತೆಯಿಂದ ಹೆಜ್ಜೆ ಮಾರ್ಗವಾಗಿ ಮುಂದೆ ಸಾಗುತ್ತಾ ಇದೆ.
చేంజ్ అంటారు ఐదు ఉన్నది వాల్యూ हरि सुंदर नंदन नारायण हरिओ हरि सुंदर नंदन नारायण हरिओ हरि केशव हरि गोविंद हरि रे नाचो रे आसुल चाहो रे नाचो रे आसुल चाहो हरि सुंदर नंद मुकुंद हरि नारायण हरिओ वनमाली मुरली धारी गोवर्धन गिरवर धारी वनमाली मुरली धारी हरि गोविंद हरि नारायण